ನಮಸ್ಕಾರ ವೀಕ್ಷಕರೇ. ದೀಪಾವಳಿ ಹಬ್ಬದ ಸಂಭ್ರಮ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವಿಶೇಷವಾಗಿರುತ್ತೆ. ಆದರೆ ಪುತ್ತೂರಿನ ಪಾಲಿಗೆ ವಿಶೇಷದಲ್ಲಿ ವಿಶೇಷ ಅನ್ನೋ ರೀತಿಯಾಗಿ ನಮ್ಮ ಪುತ್ತೂರಿನ ಗೊಂಬೆಟ್ಟಿನಲ್ಲಿ ದೀಪಾವಳಿಯ ಸಂಭ್ರಮ ಮೆರುಗನ್ನ ನೀಡ್ತಾ ಇರುವಂತದ್ದು. ಪುತ್ತೂರಿನ ಜನರ ಜೊತೆಗೆ ಹತ್ತೂರಿನ ಜನ ಸೇರಿಕೊಂಡು ಈ ಒಂದು ದೀಪಾವಳಿಯ ಸಂಭ್ರಮವನ್ನು ಆಚರಿಸ್ತಾ ಇರುವಂತದ್ದು. ಇದಕ್ಕೆ ಕೇಂದ್ರ ಬಿಂದುವಾಗಿರೋದು ಯಾರು ಅಂತ ಕೇಳಿದ್ರೆ ಪುತ್ತೂರಿನ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು. ಅಶೋಕ್ ಕುಮಾರ್ ರೈ ಅವರ ಮುಂದಾಳತ್ವದಲ್ಲಿ ಅಶೋಕ ಜನಮನ ಅನ್ನುವಂತಹ ಕಾರ್ಯಕ್ರಮ ದೀಪಾವಳಿಯ ಸಂದರ್ಭದಲ್ಲಿ ಈ ಹಿಂದೆ ಕೂಡ ನಡ್ಕೊಂಡು ಬಂದಿರುವಂತದ್ದು. ಹಾಗೇನೆ ಇವತ್ತು ಕೂಡ ದೀಪಾವಳಿಯ ಸಂಭ್ರಮದಲ್ಲಿ ಅಶೋಕ ಜನಮನ ಕೊಂಬಿಟ್ಟು ಕ್ರೀಡಾಂಗಣದಲ್ಲಿ ಮೇಳೈಸ್ತಾ ಇದೆ. ಬಂದಂತಹ ಪ್ರತಿಯೊಬ್ಬರನ್ನ ಕೂಡ ನೋಂದಾವಣಿಯನ್ನ ಮಾಡಿ ಅವರನ್ನ ಮುಂದೆ ಬಿಡ್ಲಾಗ್ತಾ ಇರುವಂತದ್ದು. ಹಾಗಾಗಿ ಕೊಂಬಿಟ್ಟು ಕ್ರೀಡಾಂಗಣಕ್ಕೆ ವಸ್ತ್ರ ವಿತರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಇಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಮುಂದೆ ಸಾಗ್ತಾ ಇರುವಂತದ್ದು. ನಾವಿವಾಗ ನೋಡ್ತಾ ಇರುವಂತದ್ದು ನೋಂದಾವಣಿ ಕೌಂಟರ್ ಅನ್ನ. ಇದೇ ರೀತಿಯಾದಂತಹ ಕೌಂಟರ್ 7-8 ಇದೆ. ಎಸ್, ಇಲ್ಲಿ ಮಾತಾಡಿಸಬೇಕು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ಸುನೀತಾ. ಓಕೆ, ಎಷ್ಟು ಜನ ಇಲ್ಲಿಯವರೆಗೆ ನೋಂದಾಯಿಸಿಕೊಂಡಿದ್ದಾರೆ? ಒಂದು 125 ಜನ ಆಗಿದೆ. ಓಕೆ, ಏನೆಲ್ಲ ತಗೊಳ್ತಾ ಇದ್ದೀರಿ ನೀವು? ನಾವು ಕ್ರಮ ಸಂಖ್ಯೆ, ಹೆಸರು, ಫೋನ್ ನಂಬರು ಮತ್ತೆ ಯಾವ ಗ್ರಾಮದಿಂದ ಬಂದಿದ್ದಾರೆ ಅಂತ. ಬಂದಂತಹ ಪ್ರತಿಯೊಬ್ಬರನ್ನ ಕೂಡ ನೋಂದಾವಣಿಯನ್ನ ಮಾಡಿ ಅವರನ್ನ ಮುಂದೆ ಬಿಡ್ಲಾಗ್ತಾ ಇರುವಂತದ್ದು. ಹಾಗಾಗಿ ಕೊಂಬಿಟ್ಟು ಕ್ರೀಡಾಂಗಣಕ್ಕೆ ವಸ್ತ್ರ ವಿತರಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಇಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಮುಂದೆ ಸಾಗ್ತಾ ಇರುವಂತದ್ದು. ನಾವಿವಾಗ ನೋಡ್ತಾ ಇರುವಂತದ್ದು ನೋಂದಾವಣಿ ಕೌಂಟರ್ ಅನ್ನ. ಇದೇ ರೀತಿಯಾದಂತಹ ಕೌಂಟರ್ 7-8 ಇದೆ. ಎಸ್, ಇಲ್ಲಿ ಮಾತಾಡಿಸಬೇಕು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ಸುನೀತಾ. ಓಕೆ, ಎಷ್ಟು ಜನ ಇಲ್ಲಿಯವರೆಗೆ ನೋಂದಾಯಿಸಿಕೊಂಡಿದ್ದಾರೆ? ಒಂದು 125 ಜನ ಆಗಿದೆ. ಓಕೆ, ಏನೆಲ್ಲ ತಗೊಳ್ತಾ ಇದ್ದೀರಿ ನೀವು? ನಾವು ಕ್ರಮ ಸಂಖ್ಯೆ, ಹೆಸರು, ಫೋನ್ ನಂಬರು ಮತ್ತೆ ಯಾವ ಗ್ರಾಮದಿಂದ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀರಾ? ಹೌದು. ಓಕೆ, ನೋಡ್ತಾ ಇದ್ದೀರಿ ನೀವು ಎಷ್ಟೊಂದು ಜನಸಂಖ್ಯೆ ಇದೆ ಅಂತ. ಯಾಕೆಂತ ಹೇಳಿದ್ರೆ 1 ಲಕ್ಷಕ್ಕಿಂತಲೂ ಅಧಿಕ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂತಹ ಹೊತ್ತಿನಲ್ಲಿ 1-2 ಆಗಿರ್ಬೋದು 10 ಜನರನ್ನ ಇಟ್ಕೊಂಡು ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಕೌಂಟರ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದು 15 ಜನ ಇರ್ಬೋದು. ಆ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಪ್ರತಿಯೊಂದು ಕೌಂಟರ್ ನಲ್ಲಿ ಕೂಡ ನೋಂದಾವಣಿ ಮಾಡೋದಿಕ್ಕೆ ಇಲ್ಲಿ ಜನರನ್ನ ಆಯ್ಕೆ ಮಾಡಿರುವಂತದ್ದು. ಎಸ್, ಇವಾಗ ಮಾತಾಡಬೇಕು. ನೋಂದಾವಣಿ ಕೌಂಟರ್ನ ಮೇಲ್ವಿಚಾರಕರಾಗಿರುವಂತಹ ಶೋಭಾ ಮಯ್ಯ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಜನಸಂಖ್ಯೆ ಅಂತೂ ಬೆಳಗ್ಗಿನ ಹೊತ್ತಿನಲ್ಲೇ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಇಲ್ಲಿಯವರೆಗೆ ಎಷ್ಟು ಜನ ನೋಂದಾವಣಿ ಮಾಡ್ಕೊಂಡಿದ್ದಾರೆ? ಒಬ್ಬೊಬ್ಬರು ಇದರಲ್ಲಿ ಸಾಧಾರಣ ಒಂದು 200 ಹತ್ರ ಮೇಲ್ಪಟ್ಟು ಆಗಿದೆ. ಇಲ್ಲಿ ಒಟ್ಟು ಈಗ 3 ಕೌಂಟ್ರು ಮಾಡಿದ್ದೇವೆ. ಒಂದು ಆಚೆ ಸೈಡಲ್ಲಿ ಉಂಟು, ಒಂದು ಆಚೆ ಸೈಡಲ್ಲಿ, ಒಂದು ಇಲ್ಲಿ. ಹಾಗೆ ಈಗ ಸಾಧಾರಣ ಒಂದೊಂದು ಇದರಲ್ಲಿ ಒಂದು 15-20 ಜನರ ಹತ್ರ ಇದ್ದಾರೆ. ಮತ್ತು ಎಜುಕೇಷನ್ ಇಲ್ಲದವರು ಜನಗಳನ್ನು ಇದು ಕಳಿಸ್ತಾ ಮಾಡ್ತಾ ಇದು ಹಾಕೊಂಡಿದ್ದಾರೆ. ಸಾಧಾರಣ 100 ಜನ ನಮ್ಮ ಕಮಿಟಿಯಲ್ಲಿ ಈಗ ಇದ್ದಾರೆ, ನೋಂದಣಿ ಕಮಿಟಿಯಲ್ಲಿ. ಒಂದು ಕೌಂಟರಲ್ಲಿ ಎಷ್ಟು ಜನ? ಸಾಧಾರಣ 20, 15ರಿಂದ 20. ಮಧ್ಯಾಹ್ನದ ಹೊತ್ತಿಗಾಗುವಾಗ ಎಷ್ಟು ಜನ ಬರ್ಬೋದು ಅನ್ನುವಂಥದ್ದು? ಮಧ್ಯಾಹ್ನ ಹೊತ್ತಿಗಾಗುವಾಗ ಬರೀಲಿಕ್ಕೆ ಆಗ್ತದೋ ಇಲ್ವೋ ಅಂತೇಳಿ ಭಯ ಉಂಟು. ಅಂದರೆ ಅಷ್ಟು ರಶ್ ಆಗ್ತದೆ, ಕ್ರೌಡ್ ಆಗಿ. ಎರಡನೇದಾಗಿ CM ಬರುವ ಕಾರಣ ಆಚೆ ಸೈಡ್ ಕೌಂಟ್ರು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನೀವು ಬರಿತಾ ಇರಿ ಅಂತ ಕೂಡ ನಾವು ಹೇಳಿದ್ದೇವೆ ಅವರಿಗೆ. ಓಕೆ, ನೋಂದಣಿ ಮಾಡ್ಲಿಕ್ಕೆ ಎಷ್ಟು ಗಂಟೆಗೆ ಶುರು ಮಾಡಿದ್ದೀರಾ? ನಾವು ಬೆಳಿಗ್ಗೆ 8 ಗಂಟೆಯಿಂದಲೇ. ಓಕೆ, ಇವಾಗ ನೀವು ನೋಂದಣಿ ಮಾಡಬೇಕಾದ್ರೆ ಅವರ ಊರನ್ನ ಕೂಡ ಬರ್ಕೊಳ್ತೀರಲ್ಲ, ಹಾಗಾಗಿ ನಂಬರು, ಅವರ ಮೊಬೈಲ್ ನಂಬರು, ಅವರ ಹೆಸರು, ಅವರ ಗ್ರಾಮ, ಅಂದರೆ ಎಲ್ಲಿಂದ ಬಂದಿದ್ದಾರೆ ಅಂತೇಳಿ. ಕಳೆದ ಸತಿ ಮಡಿಕೇರಿ, ಕುಂದಾಪುರ ಸೈಡಿಂದೆಲ್ಲ ಬಂದಿದ್ದಾರೆ. ಸೊ ನಮಗೆ ಆಗ ಎಷ್ಟು ದೂರದವರು ಬಂದಿದ್ದಾರೆ ನಮ್ಮ ಈ ಒಂದು ವ್ಯವಸ್ಥೆಗೆ ಅಂತ ಹೇಳ್ಕೊಂಡು ಒಂದು ನಮಗೆ ಗೊತ್ತಾಗ್ತದೆ. ಈ ಬಾರಿ ಕೂಡ ದೂರದಿಂದ ಬಂದವರದಿಂದ ಬರ್ತಾರೆ. ಯಾಕೆಂದರೆ ಒಳ್ಳೆಯ ಮೆಟೀರಿಯಲ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ. ಕಳೆದ ಸತಿ ಸೀರೆ ಕೊಟ್ಟಿದ್ದಾರೆ, ಈ ಸತಿ ಪಾತ್ರಗಳು ಒಳ್ಳೆ ದಪ್ಪ ಆಗಿ ಉಂಟು. ನಾವು ಕೂಡ ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗಿ ಸಾಧಾರಣ ಪ್ಯಾಕಿಂಗ್ ಒಂದು 3 ಡೇಸ್ ನಾನು ಒಂದು ಟ್ರಸ್ಟಿನ ಒಂದು ಮೆಂಬರ್ ಆಗಿರೋ ಕಾರಣ ಅಷ್ಟಾರು ಒಂದು ಸೇವೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಒಳ್ಳೆಯ ವಸ್ತುಗಳನ್ನು ಕೊಟ್ಟಿದ್ದಾರೆ MLA ಅವರು, ಅಶೋಕಣ್ಣ. ಹಾಗೆ ನಾವು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ. ನೋಂದಾವಣಿಯ ಕಾರ್ಯ ಎಷ್ಟು ಗಂಟೆಯ ತನಕ ಇರುತ್ತೆ? ಸಂಜೆ 4 ಗಂಟೆವರೆಗೆ ಹೇಳಿದ್ದಾರೆ. ಮತ್ತೆ 4 ಗಂಟೆವರೆಗೆ ಹೇಳಿದರೆ ಅಲ್ಲಿವರೆಗೆ ನಾವು ಮಾಡಿಕೊಂಡಿದ್ದೇವೆ. ಬೆಳಿಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೆ ಹೇಳಿದ್ದಾರೆ. ಓಕೆ ಸರ್, ಅಶೋಕ ಜನಮನದ ಬಗ್ಗೆ ಏನು ಹೇಳ್ತೀರಾ? ಅಶೋಕ ಜನಮನ ಈ ವರ್ಷದ್ದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅಂದರೆ ನಾನು 8 ಗಂಟೆಗೆ ಇಲ್ಲಿಗೆ ಬಂದಿದ್ದೇನೆ. 8 ಗಂಟೆಗೆ ಬರುವಾಗಲೇ ತುಂಬ ಕ್ರೌಡ್ ಇತ್ತು, ಜನಗಳು ಬರ್ತಾ ಇದ್ದಾರೆ. ನಾವು ಆಲ್ರೆಡಿ ಬರುವಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡೋದಕ್ಕಿಂತ ಮುಂಚೆನೇ ಜನಗಳು ಬಂದಿದ್ದಾರೆ. ಎಲ್ಲರ ಬಾಯಲ್ಲೂ ಅಶೋಕ ಜನಮನ, ಅಶೋಕ ಜನಮನ. ಈ ವರ್ಷ ಸೀರೆನಾ ಅಥವಾ ಬಟ್ಟಲ ಅಂತ ಈ ಥರ ಮಾತು ಎಲ್ಲರದ್ದು. ಕ್ರೌಡ್ ಇಲ್ಲಿಂತಲ್ಲ, ನಾವು ಹೊರಗಡೆ ಎಲ್ಲ ಹೋಗುವವರು ಎಲ್ಲೂ ಹೋದರೂ ಅಶೋಕ ಜನಮನದ ಕಾರ್ಯಕ್ರಮದ ಬಗ್ಗೆ
ಬಗ್ಗೆನೇ ಎಲ್ಲರೂ ಮಾತಾಡೋದು ತುಂಬ ಚೆನ್ನಾಗಿದೆ. ಅದು ಈ ಸಲ ಒಂದು ಇತಿಹಾಸ ಸೃಷ್ಟಿಸುವುದೊಂದು ನಿಜವೇ. ಮತ್ತು ಪುತ್ತೂರಿನ ಇತಿಹಾಸದಲ್ಲಿ ಇದೊಂದು ಪುತ್ತೂರ ಹಬ್ಬ ಅಂತಲೇ ಆಚರಣೆ ಮಾಡಬೇಕು ಅಂತ ಇನ್ನಿತರ ದಿವಸಗಳಲ್ಲಿ ಅಂತಲೇ ನನ್ನ ಒಂದು ಆಸೆ. ಓಕೆ, ನೋಡಿದ್ರಲ್ಲ, ಅಶೋಕ ಜನಮನ ಅನ್ನುವಂಥದ್ದು ಪುತ್ತೂರಿನ ಹಬ್ಬ ಅನ್ನುವಂತಹ ಮಾತು. ನೋಂದಾವಣಿ ಮಾಡೋದಕ್ಕೆ ಯಾವ ರೀತಿಯಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೋಡಿದ್ರೆ ನೀವು. 3 ಕೌಂಟರ್ಗಳನ್ನ ಮಾಡಿರುವಂಥದ್ದು. 3 ಕೌಂಟರ್ನಲ್ಲಿ ಕೂಡ ಹಾಗೇನೆ 2 ರೀತಿಯಾದಂತಹ ವಿಭಾಗವನ್ನ ಮಾಡಿಕೊಂಡು ಹೆಸರನ್ನ ನೋಂದಾವಣಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅಶೋಕ ಜನಮನ ಅನ್ನುವಂಥದ್ದು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಸಾಥನ್ನ ನೀಡಬೇಕು. ಹತ್ತೂರಿನ ಜನ ಬಂದು ಈ ವರ್ಷದ ವಸ್ತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.